ಜನ್ಮದಿನ ಆಚರಣೆಯನ್ನು ನಮ್ಮ ಪಕ್ಷದ ಹಿರಿಯರ ಸೂಚನೆಯಂತೆ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಮ್ಮ ಪಕ್ಷವು ಅದನ್ನು ಆಚರಿಸಬೇಕೆಂಬ ಉದ್ದೇಶದಿಂದ ಇಂದು ನಾವು ನಮ್ಮ ಹಸೆಗೊಳಿಯಲ್ಲಿರುವಂತಹ ಅಭಯಾಶ್ರಮಕ್ಕೆ ನಾವು ಒಂದು ಸೇವಾ ಕಾರ್ಯ ಮಾಡುವ ರೂಪದಲ್ಲಿ ನಾವು ಹಣ್ಣು ಹಂಪಲು ಹಾಗೂ ಅವರಿಗೆ ಹಣ್ಣು ಹಂಪಲು ನೀಡುವ ಮೂಲಕ ನಾವು ಈ ಸಮಾರಂಭವನ್ನು ಆಚರಿಸುತ್ತಿದ್ದೇವೆ. ಇದಕ್ಕೆ ಈ ಸಮಾರಂಭಕ್ಕೆ ಬಂದಂತಹ ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದಂತಹ ಚಂದ್ರಾಸ್ ಪಂಡಿತ್ ಹೌಸ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಸುದರ್ಶನ್ ಮೂಡಬಿದ್ರೆ ಅವರಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಎಂಇನ ಅಧ್ಯಕ್ಷರು ಆದಂತಹ ನಮ್ಮ ಸಂತೋಷ್ ಕುಮಾರ್ ರೈ ಬೋಲಿಯಾರಿದ್ದಾರೆ, ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಡಲದ ಕಾರ್ಯದರ್ಶಿಗಳಾದಂತಹ ಹೇಮಂತ್ ಶೆಟ್ಟಿ ಹಾಗೂ ನವೀನ್ ಪಾದಲ್ಪಾಡಿ ಇದ್ದಾರೆ, ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂಡಲದ ಕೋಶಾಧಿಕಾರಿಗಳಾದಂತಹ ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೊಣಾಜೆ ಗ್ರಾಮದ ಪಂಚಾಯತ್ ಉಪಾಧ್ಯಕ್ಷರಾದಂತಹ ರಾಮಕೃಷ್ಣ ಭಟ್ ಅವರು ಇದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಅದೇ ರೀತಿ ಮಂಡಲದ ಉಪಾಧ್ಯಕ್ಷರುಗಳಾದಂತಹ ಯಶವಂತ್ ಅಮೀನ್ ಹಾಗೂ ಇವರು ಆನಂದ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಅದೇ ರೀತಿ ಬಂದಂತಹ ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯಲ್ಲಿ ಇರುವಂತಹ ನಮ್ಮ ಎಲ್ಲ ಬಿಜೆಪಿ ನಾಯಕರಿಗೂ ಹಾಗೂ ಎಲ್ಲ ಹಿರಿಯರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಂಜಿ ಇಲ್ಲಡು ಒಂಜಿ ಪ್ರಾಯದ ರಡ್ಡು ಜನನೇ ತುಯ್ಯರ ನಂಗೆ ಸಾಧ್ಯ ಇಜ್ಜಿಂದ ಅನ್ನಲ್ಲ ಜಿಲ್ಲಾಧ್ಯಕ್ಷರ ಈತ್ ಜನನು ಈತ್ ಪ್ರೀತಿಡು ಆತ್ ಪೊರ್ಲುಡು ದೇವೆರ್ಲೆಕ್ಕ ತೂಪು ನಂಚಿನ ವಿಶಾಲವಾಯಿನ ಮನಸ್ಸಿತ್ತು ನಂಚಿನ ನಲ್ನಕ್ಷಕ್ಕಲ ಟೀಮುಗಳ ವಿಶೇಷವಾದ ಅಭಿನಂದನೆ. ಮೂಲು ಬೈದಿನ ನಂಚಿನ ಅಭಯಾಶ್ರಮದ ನಿಖಿಲ್ ಏರು ಬಂದ ನಿಖಿಲ್ ಹಿರಿಯಕ್ಲು ನಿಖಿಲ್ ಏರು ಬಂದ ಇಡೀ ಬೈದಿಂದ ದೇಕ ಬಂದ ನರೇಂದ್ರ ಮೋದಿಜಿ ಪಂಪುನಂಚಿನ ಮಹಾನ್ ಶಕ್ತಿ ಈ ದೇಶದ ಪ್ರಧಾನಿ ಜಗತ್ತದ ನಾಯಕಿ ಅರೆಗೆ ನಾನಾತ್ ಆಯುಷ್ಯ ಆರೋಗ್ಯ ಈ ದೇಶನು ದುಮ್ಮುಕೊಣಪುನಂಚಿನ ಶಕ್ತಿನ ದೇವೇರು ಕೊರಡು ಪಂಡದೆ ಅರೆಗೆ ಶಕ್ತಿ ಕೊರಂದ ನಮ್ಮ ಮಾತ ನೆಮ್ಮದಿ ಆರಾಮವಾದ ರಾತ್ರಿ ಜತ್ತಂದ ಕಾಂಡೆ ಲಕ್ಕ ನಿದ್ರೆ ಬರ್ತದೆ ಕಾಂಡೆ ಬೈಯಡು ರಾತ್ರಿ ಭಾರಿ ಶೋಕದ ಚಾ ಕಾಫಿ ಒಣಸು ಮಾತ ತಿಕ್ಕೋಡು ನರೇಂದ್ರ ಮೋದಿಜಿ ನಂಚಿನ ಆ ಮಹಾನ್ ಶಕ್ತಿದ ಅರ್ನ ಟೀಮದ ಬೆಗರಿ ಈ ಭೂಮಿಗೆ ಬೂರ್ದುಂಡು ಇನ್ನು ನಿಖಿಲ್ ಈತು ಪೊರ್ಲುಡು ಕುಳ್ಳುದು ಈತು ಶೋಕಡು ನೆಮ್ಮದಿದ ಜೀವನವನ್ನು ಕರಿಪೋರಂದಾಂಡ ಐಕ ಕಾರಣ ಆರಾಧಿಪ್ಪೇರೆ ಐತ ಒಟ್ಟಿಗೆ ನೆತ್ತ ಅಧ್ಯಕ್ಷ ಶ್ರೀನಾಥ್ ಹೆಗ್ಡೆಲ ಅರ್ನ ಕಮಿಟಿಲ ಅಪ್ರಾಯತ ಅಂಡ ಆರವಳು ಸರಿ ಜಿನ್ನಾಂಡ ಐಕವಾದ ನಿಖಿಲ್ ದೇವೇರ್ಲಕ್ಕಂತನ ಮನುಷ್ಯರು
ನಿಖಿಲ್ ಇನಿ ದೇವರಕಂತನ ಮನುಷ್ಯರು ಮಿತ್ತಿತ್ತಿನ ದೇವರ ಪ್ರಾರ್ಥನೆ ಮಂತಂದ ನರೇಂದ್ರ ಮೋದಿಜಿಗೆ ಶಕ್ತಿ ಕೊರಡೆ ಭಾರತೀಯ ಜನತಾ ಪಾರ್ಟಿ ನಾನಾತ್ ಸಮಯ ಸೂರ್ಯಚಂದ್ರ ಇತ್ತನಾಥ ಸಮಯ ಅಧಿಕಾರ ಪಡೆ ನಮ್ಮ ಮಾತ ನೆಮ್ಮದಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯನ ಸಾಗಿಸ ಶಕ್ತಿ ಕೊರಡೆ ಎಂಗ್ಲನ ಕುಟುಂಬದೊಟ್ಟಿಗೆ ನಾನು ಒಟ್ಟಿಗೆ ಇಪ್ಪುನಂಚಿನಲ್ಲ ಶಕ್ತಿ ಕೊರಡೆ ಎಂದು ದೇವರ ಪ್ರಾರ್ಥನೆ ಮಂತ್ರಂಚಿನ ದೇವರಲಕ್ಕಂತನ ಮನಸ್ಸು ಬರಡೋ ಬಂಡದೆ ಇದೇ ಬರ್ತದೆ ನಿಖಿಲೆಗೆ ಆ ಫಲ ಕೊರಡು ಆ ಫಲ ಕೊರೊಂದಾನ ನಿಖಿಲ ಆಶೀರ್ವಾದ ಕೊರಡು ಬಂದ ಈ ದೇಶದ ಧರ್ಮ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ನಮ್ಮ ಪರಂಪರೆ ಇರ್ಬೋದು, ಇದರ ಉಳಿವಿಗೋಸ್ಕರ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಂತ ವ್ಯಕ್ತಿ. ಇವತ್ತು ಜಗತ್ತು ಭಾರತವನ್ನು ನೋಡ್ತಾ ಇದೆ. ಭಾರತ ಇವತ್ತು ಜಗತ್ತಿನಲ್ಲಿ ಮೆರಿತಾ ಇದೆ. ಇಂಥ ಒಂದು ಸುವರ್ಣ ಕಾಲಘಟ್ಟದಲ್ಲಿ ಭಾರತವನ್ನ ಜಗತ್ತಿನಾದ್ಯಂತ ಬೆಳಗಿಸಿದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯ, ಜಾಗತಿಕ ಮಟ್ಟದಲ್ಲಿ ಬೆಳೆದಂತಹ ಒಬ್ಬ ಪ್ರಭಾವಿ ನಾಯಕನ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ನರೇಂದ್ರ ಮೋದಿಜಿ ನಮ್ಗೆ ಹೇಳಿಲ್ಲ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ, ಅವರೇನು ನಮ್ಗೆ ಹೇಳಿಲ್ಲ. ಆದರೆ ಈ ದೇಶಕ್ಕೋಸ್ಕರ ತನ್ನ ಇಡೀ ಜೀವನವನ್ನೇ ಸಮರ್ಪಣೆ ಮಾಡಿದಂತ ವ್ಯಕ್ತಿಯ ಹುಟ್ಟುಹಬ್ಬವನ್ನ ಆಚರಣೆ ಮಾಡೋದ್ರ ಮುಖಾಂತರ ಅವರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸುವಂತ ಅವಶ್ಯಕತೆ ಇದೆ. ಇದು ನಾವೆಲ್ಲ ಇಲ್ಲಿ ತುಂಬಾ ಜನ ಹಿರಿಯರೆಲ್ಲ ಸೇರಿದ್ದೀವಿ. ಈ ಅಭಯಾಶ್ರಮ ಎನ್ನುವಂತ ಈ ಒಂದು ಸಂಸ್ಥೆಯ ಮುಖಾಂತರ ಶ್ರೀನಾಥ್ ಹೆಗ್ಡೆ ಮತ್ತೆ ಅವರ ತಂಡ ಒಂದು ಒಳ್ಳೆಯ ಸೇವಾ ಕಾರ್ಯವನ್ನ ಮಾಡ್ತಾ ಇದೆ. ಅವರ ಸೇವಾ ಕಾರ್ಯದ ಪರಿಣಾಮವಾಗಿ ನೀವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೀರಿ. ಈ ಆಶ್ರಮದ ಮುಖಾಂತರ ನಿಮಗೆ ತನ್ನ ಜೀವನದ ಕೊನೆಯ ತನಕ ಒಂದು ಒಳ್ಳೆಯ ಒಂದು ಜೀವನ ಇಲ್ಲಿ ಸಿಗ್ತಾ ಇದೆ, ನೆಮ್ಮದಿ ಸಿಗ್ತಾ ಇದೆ, ಶಾಂತಿ ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾವು ಕೆಲವು ನಿಮಿಷಗಳನ್ನ ಕಳೆಯಬೇಕು. ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮವನ್ನು ನಿಮ್ಮ ಜೊತೆ ನಾವು ಹಂಚಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಇಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ನಿರ್ಧಾರ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಈಗಾಗಲೇ ಸಂತೋಷನ ಉಲ್ಲೇಖ ಮಾಡಿದರು. ಈ ದೇಶಕ್ಕೋಸ್ಕರ ದಿನದ 20 ಗಂಟೆ ದುಡಿತಿರುವಂತಹ ನರೇಂದ್ರ ಮೋದಿಜಿಯವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಬೇಕು, ಇನ್ನಷ್ಟು ಆಯುಷ್ಯವನ್ನ ಕೊಡಬೇಕು, ಇನ್ನಷ್ಟು ಆರೋಗ್ಯವನ್ನ ಕೊಡಬೇಕು. ಆ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಆಶೀರ್ವಾದ ಅವರಿಗೆ ಖಂಡಿತವಾಗಿ ಕೂಡ ಶ್ರೀರಕ್ಷೆಯಾಗಿ ಇರ್ತದೆ. ಇದರ ಪರಿಣಾಮದಿಂದ ಕಳೆದ 7 ವರ್ಷಗಳಲ್ಲಿ 7.5 ವರ್ಷಗಳಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ. ಯಾವತ್ತೂ ಒಂದು ದಿವಸ ಕೂಡ ಅವರು ವಿಶ್ರಾಂತಿಯನ್ನ ಪಡೆಯಲಿಲ್ಲ, ಒಂದೇ ಒಂದು ದಿವಸ ರಜೆಯನ್ನ ಪಡೆಯಲಿಲ್ಲ, ಒಂದೇ ಒಂದು ದಿವಸ ಅನಾರೋಗ್ಯದಿಂದ ಅವರು ಮಲಗಲಿಲ್ಲ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರಿಗೆ ದಿನದಿಂದ ದಿನಕ್ಕೆ ಭಗವಂತ ಶಕ್ತಿ ಕೊಡ್ತಾ ಇದ್ದಾನೆ. ಆ ಶಕ್ತಿಯ ಪರಿಣಾಮದಿಂದ ದಿನದಿಂದ ದಿನಕ್ಕೆ ಉಲ್ಲಾಸಭರಿತವಾಗಿ ಅವರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಒಂದು ದಿವಸ ಅಥವಾ ಒಂದು ಸಮಯವನ್ನು ಕೂಡ, ಒಂದು ಕ್ಷಣದ ಸಮಯವನ್ನು ಕೂಡ ವ್ಯರ್ಥ ಮಾಡದೆ ಇಡೀ ತನ್ನ ಚಿಂತನೆ ಈ ದೇಶಕ್ಕೋಸ್ಕರ, ಧರ್ಮದ ಉಳಿವಿಗೋಸ್ಕರ, ಭಾರತವನ್ನ ಜಗತ್ತಿನಲ್ಲಿ ಜಗದ್ಗುರುವಾಗಿ ಮೆರೆಸುವಂತ ಸಂಕಲ್ಪವನ್ನು ತೊಟ್ಟುಕೊಂಡು ಬಹಳ ಪ್ರಾಮಾಣಿಕತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಧೀಮಂತ ವ್ಯಕ್ತಿಯ, ಮಹಾತ್ಮನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಾದಂತ ಅನಿವಾರ್ಯತೆ ಮತ್ತೆ ಅಗತ್ಯತೆ ನಮಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಅಭಯಾಶ್ರಮದಲ್ಲಿ ಇರುವಂತ ನಿಮ್ಮ ಜೊತೆ ಕೆಲವು ನಿಮಿಷಗಳನ್ನ ಕಳೆದು ಆ ಹುಟ್ಟುಹಬ್ಬದ ನಿಮಿತ್ತ ನಿಮಗೊಂದು ಹಣ್ಣು ಹಂಪಲನ್ನ ವಿತರಣೆ ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡಬೇಕು ಎನ್ನುವ ಉದ್ದೇಶದಿಂದ ನಾವೆಲ್ಲ ಸೇರಿದ್ದೇವೆ. ನಿಮಗೂ ಕೂಡ ಭಗವಂತ ಆಯಸ್ಸು, ಆರೋಗ್ಯ, ನೆಮ್ಮದಿಯನ್ನ ಭಗವಂತ ನೀಡಲಿ. ನಿಮ್ಮೆಲ್ಲರ ಆಶೀರ್ವಾದ ನರೇಂದ್ರ ಮೋದಿಗೆ ಇರಬೇಕು, ಹಾಗೂ ಅದೇ ರೀತಿ ನಮಗೂ ಕೂಡ ಇರಬೇಕು ಎನ್ನುವಂತ ವಿನಂತಿಯನ್ನ ಮಾಡ್ತಾ, ಒಂದು ಒಳ್ಳೆಯ ಸೇವಾ ಕಾರ್ಯವನ್ನ ಮಾಡ್ತಿರುವಂತಹ ಅಭಯಾಶ್ರಮದ ಶ್ರೀನಾಥ್ ಹೆಗ್ಡೆ ಮತ್ತೆ ಅವರ ಇಡೀ ತಂಡಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಒಂದು ಆಶ್ರಮದಲ್ಲಿ 4
ನಿರ್ಲಕ್ಷಕನವರ ಮತ್ತು ಅವರ ಜೊತೆಯಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗ ಬಹುಶಃ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಬದ್ಧತೆಯಿಂದ ನಿಮ್ಮ ಸೇವೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ದೇಶದ ಇತಿಹಾಸವಷ್ಟೇ, ನಮ್ಮ ದೇಶ ಜಗತ್ತಿನಲ್ಲಿ ಗುರುತಿಸಿಕೊಂಡದ್ದು ತ್ಯಾಗ ಮತ್ತು ಸೇವೆಯಿಂದಾಗಿ. ಭಾರತ ಜಗತ್ತಿನಲ್ಲಿ ಗುರುತಿಸಿಕೊಂಡದ್ದೇ ಸೇವೆ ಮತ್ತೆ ತ್ಯಾಗದಿಂದಾಗಿ. ಈ ರೀತಿಯ ತ್ಯಾಗ ಮತ್ತೆ ಸೇವೆಯನ್ನು ನಿರ್ಲಕ್ಷ್ಯ ಮತ್ತೆ ಅವರ ತಂಡ ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಮಾಡ್ತಾ ಇದೆ. ಅವರ ಪ್ರಾಮಾಣಿಕತೆಯ ಕೆಲಸ ಕಾರ್ಯಗಳ ಪರಿಣಾಮದಿಂದ ಇವತ್ತು ನೀವಿಲ್ಲಿ ನೆಮ್ಮದಿಯ ಜೀವನವನ್ನ ಕುಟುಂಬದವರು ಇದ್ದಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇಲ್ಲಿ ನಿಮ್ಮ ಮನೆಯಲ್ಲೇ ಇದ್ದೀರಿ, ನಿಮ್ಮ ಕುಟುಂಬದವರ ಜೊತೆಯಲ್ಲೇ ನೀವು ಜೀವನ ಮಾಡ್ತಾ ಇದ್ದೀರಿ ಎನ್ನುವಂತ ಮನೋಭಾವನೆ ಬರುವ ರೀತಿಯಲ್ಲಿ ಇಲ್ಲಿ ಆಶ್ರಮದಲ್ಲಿ ನಿಮಗೆ ಒಂದು ಜೀವನ ಸಿಗ್ತಾ ಇದೆ. ಅದಕ್ಕೋಸ್ಕರ ಅವರ ತಂಡಕ್ಕೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ನಿಮ್ಗೆಲ್ರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಸನ್ಮಾನ್ಯ ನರೇಂದ್ರ ಮೋದಿಜಿಗೆ ಇರಬೇಕು, ಅದೇ ರೀತಿ ನಮ್ಗೆ ಇರಬೇಕು ಎನ್ನುವಂತ ವಿನಂತಿಯನ್ನ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ. ನಮ್ಮ ಮಂಡಲದ ಅಧ್ಯಕ್ಷರಾದಂತಹ ಚಂದ್ರದಾಸ್ ಪಂಡಿತ್ ಅವರು ಮಾತಾಡಬೇಕಾಗಿ ಕೇಳ್ತಾರೆ. ವಿಶೇಷವಾಗಿ ಇವತ್ತು ಸೇರಿದಂತಹ ನಮ್ಮೆಲ್ಲರ ಹಿರಿಯರು, ಈ ಆಶ್ರಮದ ವಾಸಿಗಳು, ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರ ಆಶೀರ್ವಾದ ಮೂಲಕ ನಮ್ಮ ದೇಶದ ಪ್ರಧಾನಿಗೆ ಆಯಸ್ಸು, ಆರೋಗ್ಯ ಮತ್ತು ಉನ್ನತವಾದಂಥ ಗೌರವ ಇಡೀ ಜಗತ್ತನ್ನು ಸಿಗಬೇಕು ಅನ್ನೋಂಥ ಆಸೆಯೊಂದಿಗೆ ಸೇರಿದಂತೆಲ್ಲ ಹಿರಿಯರಿಗೆ ವಂದಿಸುತ್ತಾ, ವಿಶೇಷವಾಗಿ ನಳಿನಾಕ್ಷಕ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದಿಸುತ್ತಾ ಒಂದೆರಡು ಮಾತು. ನರೇಂದ್ರ ಮೋದಿಯವರ ಒಬ್ಬ ವಿಶೇಷವಾದಂಥ ಶಕ್ತಿ, ಅವ್ರ ವ್ಯಕ್ತಿ ಅಲ್ಲ, ಕಾರಣ ಇಷ್ಟೇ, ಅವರು ಅಧಿಕಾರ ಅಂತ ತೆಗೆದುಕೊಂಡಂತ ವ್ಯಕ್ತಿ ಅಲ್ಲ, ಅವರು ಅಧಿಕಾರವನ್ನು ಸೇವೆಯಾಗಿ ತೆಗೆದುಕೊಂಡು ಇವತ್ತು ನಮ್ಮೆಲ್ಲರ ಇಡೀ ಭಾರತದ ಸೇವೆಯನ್ನು ಮಾಡುವಂತ ವ್ಯಕ್ತಿ. ಆ ಮೂಲಕವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಗುರುತಿಸಿ ಇವತ್ತು ಸೇವೆ ಮತ್ತು ಸಮರ್ಪಣೆ ಅನ್ನುವಂತ ಶಬ್ದದೊಂದಿಗೆ ಅವರ ಹುಟ್ಟುಹಬ್ಬವನ್ನು ಆಚರಿಸುವಂತ ಒಂದು ಕಾರ್ಯಕ್ರಮವನ್ನು ಬಹಳ ಇಡೀ ಭಾರತದಾದ್ಯಂತ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ತಾ ಇದೆ. ಆ ಕಾರ್ಯಕ್ರಮದ ಒಂದು ಅಂಗ ಇವತ್ತು ನಮ್ಮ ಆಶ್ರಮದಲ್ಲಿ ತಮ್ಮೆಲ್ಲರಿಗೂ ಹಣ್ಣು ಮತ್ತು ಹಂಬಲುಗಳನ್ನು ಕೊಟ್ಟು ತಮ್ಮೆಲ್ಲರ ಆಶೀರ್ವಾದ ಬೇಡಲಿಕ್ಕೋಸ್ಕರ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ನಾವು ಹಾಜರಾಗಿದ್ದೇವೆ. ನಮ್ಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರ ಈ ಹುಟ್ಟುಹಬ್ಬದ ಕಾರ್ಯಕ್ರಮ ತಾವೆಲ್ಲರೂ ಬಹಳ ತದೇಕ ಚಿತ್ತದಿಂದ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿ ಪ್ರಧಾನಿಗೆ ಆಶೀರ್ವದಿಸುವಂತ ಈ ಕಾರ್ಯಕ್ರಮ ತಾವೆಲ್ಲರೂ ಭಾಗಿಯಾಗಿದ್ದೀವಿ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ವಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಬಹಳ ವಿಶೇಷವಾದಂತಹ ಕಾರ್ಯಕ್ರಮ. ಇಡೀ ರಾಷ್ಟ್ರಾದ್ಯಂತ ಯಾರು ಕೂಡ ಇಂತಹ ಒಂದು ಕಾರ್ಯಕ್ರಮ ಮಾಡಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಮಾತ್ರ ವಿಶಿಷ್ಟತೆಗೆ ಹೆಸರುವಾಸಿಯಾದಂಥ ಪಾರ್ಟಿ. ಇದಕ್ಕೋಸ್ಕರವಾಗಿ ಎಲ್ಲಾ ಪಾರ್ಟಿಗಿಂತ ಭಿನ್ನವಾದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಇದಕ್ಕೋಸ್ಕರ ಇವತ್ತು ಅಕ್ಟೋಬರ್ 17ರಿಂದ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 7 ತಾರೀಕಿನವರೆಗೆ 20 ದಿವಸ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಉತ್ಸುಕರಾಗಿ ನಿಂತಿದ್ದಾರೆ. ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಮೊದಲುಗೊಂಡು ಅದೇ ನಾಡು 7ನೇ ತಾರೀಕಿನವರೆಗೆ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ಮಂಡಲದ ವತಿಯಿಂದ ಆಯೋಜಿಸಲಾಗಿದೆ. ಎಲ್ಲ ನಾಯಕರ ಮತ್ತು ಕಾರ್ಯಕರ್ತರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ನಾವೆಲ್ಲರೂ ಇವತ್ತು ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ಅದರೊಂದಿಗೆ ನಮ್ಮ ದೇಶ ಸುದೃಢವಾಗಿ ಸಮೃದ್ಧವಾಗಿ ಬೆಳೆಯಬೇಕು. ಆ ಮೂಲಕವಾಗಿ ಭಾರತೀಯ ಜನತಾ ಪಾರ್ಟಿ ಸಂತೋಷನ ಹೇಳಿದಾಗೇನೆ ಸೂರ್ಯಚಂದ್ರವರೆಗೂ ಕೂಡ ಭಾರತದ ಒಂದು ಅಧಿಕಾರದಲ್ಲಿರುವಂತಹ ಪಾರ್ಟಿ ಆಗಿರಬೇಕು. ಆ ಅಧಿಕಾರವನ್ನು ಸೇವೆಯ ರೂಪವಾಗಿ ಮಾಡಿ ಇಡೀ ದೇಶದ ಪ್ರಸಿದ್ಧಿ ಪಡೆಯುವಂತಹ ಪಕ್ಷವಾಗಿ ಹೊರಹೊಮ್ಮುವಂತ ನಮ್ಮೆಲ್ಲರ ಆ ಒಂದು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ಒಂದು ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿ ಒಂದೆರಡು ಮಾತುಗಳನ್ನು ಆಡಿದಂತಹ ನಮ್ಮ ಚಂದ್ರದಾಸ್ ಪಂಡಿತ್ ಮಂಡಲದ ಅಧ್ಯಕ್ಷರಾದ ಚಂದ್ರದಾಸ್ ಪಂಡಿತ್ ಅವರಿಗೆ ಧನ್ಯವಾದಗಳು.
ಜನ್ಮದಿನಾಚರಣೆಯ ಪ್ರಯುಕ್ತ ಸೇವೆ ಮತ್ತು ಸಂಘಟನೆಯ ಅಂಗವಾಗಿ ಇವತ್ತು ನಾವು ಮಂಗಳೂರು ಮಂಡಲದ ವತಿಯಿಂದ ಹಾಗೂ ಹಿಂದುಳಿದ ವರ್ಗದ ವತಿಯಿಂದ ಇವತ್ತು ಅನ್ನೋಂಪಲ್ಲಿ ವಿತರಿಸುವ ಧರ್ಮ ಸೇವಾಶ್ರಮದಲ್ಲಿ ಅನ್ನೋಂಪಲ್ಲಿ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರೊಟ್ಟಿಗೆ ಸೀರೆ ವಸ್ತ್ರವನ್ನು ಕೂಡ ಕೊಡುವ ಈ ಸಮಾರಂಭಕ್ಕೆ ಆಗಮಿಸಿದಂಥ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಚಂದ್ರಾಸ್ ಪಂಡಿತಾಸ್ರು ಅವರಿಗೆ ಸ್ವಾಗತವನ್ನು ಮಾಡುತ್ತಾ, ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಸುದರ್ಶನ್ ಜಿ ಮುಡಬಿದ್ರೆ ಇವರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು ಮೈಸೂರು ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷರಾಗಿರುವಂಥ ಸಂತೋಷ್ ಕುಮಾರ್ ಅವರು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸೇವಾಶ್ರಮದ ಟ್ರಸ್ಟ್ ಅಧ್ಯಕ್ಷರಾಗಿರುವಂಥ JR ಶೆಟ್ಟಿ ಇವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ. ಮತ್ತು ಅವರ ಅತ್ತೆ ಉಪಾಧ್ಯಕ್ಷರಾಗಿರುವಂಥ ಶ್ಯಾಮಲಾ ಶೆಟ್ಟಿ ಅವರು ಕೂಡ ಸ್ವಾಗತ ಮಾಡ್ತಾರೆ. ಬಂದಿರುವಂಥ ಎಲ್ಲ ಪದಾಧಿಕಾರಿಗಳು ಮತ್ತು ಮಹಿಳಾ ಮಂಡಲದ ಪದಾಧಿಕಾರಿಗಳು ಎಲ್ಲರನ್ನು ಮತ್ತು ನಮ್ಮ ವಿಶೇಷವಾದ ನಿಕ್ಲಿನ ಅಪ್ಪೆದಕ್ಲಿನ ಕಾರ್ಯಗಳ ಸಾಷ್ಟಾಂಗ ಒಂದು ವೇದಿಕೆ ಗೌರವಾನ್ವಿತ ನಮ್ಮ ಜಿಲ್ಲೆದ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿನ ಕಟ್ಟೆ ಬುಲೆಪದ ಈತು ಶೋಕುಡು ಈತು ಪೊರುಡು ಮತ್ತು ಕಾರ್ಯಕ್ರಮ ಆವೋಡು ನನ್ನ ಮಾರ್ಗದರ್ಶನ ಮಾಡ್ಕೊಂಡಿದ್ದು ನಂಜಿನ ಗೌರವಾನ್ವಿತ ಮೂಡಬಿದ್ರದ ಸುದರ್ಶನ್ ಜಿ ನಮ್ಮೊಟ್ಟಿಗೆ ಕ್ಷೇತ್ರದ ಗೌರವಾನ್ವಿತ ಅಧ್ಯಕ್ಷರು ಪಾತ್ರಸದಕ ಇಡೀ ಮಹಾತತಿಗಳು ಒಂದು ಮತ್ತೊಂದು ಪಕ್ಷ ಚಂದ್ರಾಸ್ ಪಂಡಿತಾವ್ಸ್ ನಮ್ಮೊಟ್ಟಿಗೆ ಈತು ಪೊರುಳುದ ಈತು ಶೋಕದ ಅಪ್ಪೆನಕ್ಲಿಗೆ ಒಂದು ವ್ಯವಸ್ಥಿತ ರೀತಿಯ ಆಶ್ರಮವನ್ನು ಮಂತದೆ. ಕೇವಲ ಇದು ಮಾತ್ರ ಸೀಮಿತ ಒಂದು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಗುರುತಿಸದೆ. ಅದಕ್ಕೆ ಕಾರಣಕರ್ತರ ನಂಚಿನ ನಮ್ಮ ಶೆಟ್ರು JR ಶೆಟ್ರು ನಮ್ಮೊಟ್ಟಿಗೆ ನಕ್ಕ ಅಪ್ಪೆನ ಲೋಪಡಿರ್ತದೆ. ಇನ್ನಿಯಂತ ಕೆಲವು ವರ್ಷದಿಂದ ನಿತ್ಯ ನಿರಂತರವಾದ ತೋಂದಿಲ್ಲ ಒಂದು ಅಪ್ಪೆ ಆದ
ಅಪ್ಪನ ಆ ವಿಶಾಲವಾದ ಮನಸ್ಸರು ಯಾನ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಸಂಪತ್ತರಿತ್ತು ನನ್ನ ಆ ಸಂಪತ್ತು ಬಡವಿ ಏಳು ಕಷ್ಟಡುಳ್ಳರು ಏಳು ಬಡವರುಳ್ಳರು ಏಳು ಅಪ್ಪನಾಗಲಿ ನಿರ್ಧಾರ ಅಕ್ಕಲಿಗೆ ಏನಾದ್ರು ಹೆಂಚಿನ ಆವಡೊಂದು ಆ ಮನಸ್ಸು ತೋಜವಂದಿಪ್ಪುನಂಚಿನ ಶ್ಯಾಮಲಕ್ಕ ನಮ್ಮೊಟ್ಟಿಗೆ ಇಲ್ಲರು ಭಾರತೀಯ ಜನತಾ ಪಾರ್ಟಿಯ ಒಂದೆರಡು ಕೋಟಿ ಘಟಾನುಘಟಿ ನಾಯಕರು ಅವು ನಮ್ಮ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಆದಿಪ್ಪು ಉಪಾಧ್ಯಕ್ಷರಾದಿಪ್ಪು ಈ ಪಂಚಾಯತ್ ಕೋಣಾದಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಿಪ್ಪು ಹಿಂದುಳಿದ ಮೋರ್ಚಾದ ಗೌರವಾನ್ವಿತ ಅಧ್ಯಕ್ಷರಾದಿಪ್ಪು ಮೋರ್ಚಾದ ಅಧ್ಯಕ್ಷರಾದಿಪ್ಪು ಪಂಚಾಯತ್ ಗೌರವಾನ್ವಿತ ಸದಸ್ಯರಾದಿಪ್ಪು ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಟೀಮ್ ಆದಿಪ್ಪು ಬೇತೆ ಬೂತ್ ಸಮಿತಿ ಕ್ಷೇತ್ರ ನಮ್ಮ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಕ್ಷೇತ್ರ ಸಮಿತಿ ಜಿಲ್ಲಾ ಸಮಿತಿ ಮೋರ್ಚರು ಪ್ರಕೋಷ್ಠರು ಮಾತ್ರ ಈತ ಪ್ರೀತಿ ಬೈದರ ಐಕ್ಯಬಾರದು ಬೈದನಾಟ್ಲೆ ವಿಶೇಷ ಈತ ಪ್ರೀತಿ ಬೈದರ ಮೋದಿಜಿನ ಆ ಪುಟ್ಟಿನ ಪರ್ಬನು ನಮ್ಮ ಮಾತ ನಿಕ್ಲೆನಂಚಿನ ಹಿರಿಯಕ್ಲೆಡ ನಿಕ್ಲೆನಂಚಿನ ಪ್ರೀತಿದಾಗ್ಲೆಡ ಆ ಆಶೀರ್ವಾದ ಅರೆಗೆ ನಾನಾಥ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಆಯುಷ್ಯ ಕೊಟ್ಟು ನಮ್ಮನ್ನು ಭಾರೀ ಶೋಕರು ಕಾಪಾಡಿನಂಚಿನ ಭಾರತ ದೇಶವನ್ನು ರಕ್ಷಣೆ ಮಾಡ್ಕೊಂಡಂಚಿನ ಜಗತ್ತಿಗೆ ಪುದರ್ಬರ್ಪನಂಚಿನ ಭಾರತ ದೇಶ ಇಡೀ ಜಗತ್ತಿಗೆ ಗುರುವಾಪನಂಚಿನ ಆ ಶಕ್ತಿ ನರೇಂದ್ರ ಮೋದಿಜಿಗೆ ಕೊರಡೆ ಬಂದು ನಿಕ್ಲೆಡ ಆಶೀರ್ವಾದಕ್ಕೆ ನೆರವೇರಿದ ಐನಿ ಪುಷ್ಪ ಫಲ ಕೊಡ್ತು ನಿಕ್ಲೆ ವಸ್ತ್ರವನ್ನು ಕೊಡ್ತು ನಿಕ್ಲೆನ ಆ ವಿಶಾಲವಾದ ಹೃದಯಗಳು ಮನಪೂರ್ವಕವಾದ ಅರೆಗೆ ಆಶೀರ್ವಾದ ಮಾಡಿಕೊಡು ಬಿಜೆಪಿಗೆ ಆಶೀರ್ವಾದ ಮಾಡಿಕೊಡು ಈ ದೇಶದ ಜನತೆಗೆ ಆಶೀರ್ವಾದ ಮಾಡಿಕೊಡು ಬಂದರೆ ನಿಕ್ಲೆನ ಕಾರಣದಲ್ಲಿ ಬೈದ ತೊಟ್ಟುಕೊಂಡು ಸೇವಾ ಮನೋಭಾವನೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಈ ಒಂದು ಸೇವಾಶ್ರಮದ ಹುಟ್ಟಿಗೆ ಕಾರಣೀಕರ್ತರಾಗಿರುವಂತಹ GR ಶೆಟ್ಟಿ ಮತ್ತು ಶ್ಯಾಮಲಕ್ಕನವರಿಗೆ ನಾನು ಜಿಲ್ಲೆಯ ವತಿಯಿಂದ ಹೃತ್ಪೂರ್ವಕವಾದ ಅಭಿವಂದನೆಯನ್ನು ಸಲ್ಲಿಸುತ್ತೇನೆ. ಈ ಸೇವೆ ಮತ್ತು ತ್ಯಾಗ ಎರಡು ವಿಚಾರದಿಂದ ನಮ್ಮ ಭಾರತ ಜಗತ್ತಿನಲ್ಲಿ ಗುರುತಿಸಿಕೊಂಡಿದೆ. ನಮ್ಮೆಲ್ಲರ ಹುಟ್ಟು ನಮಗೋಸ್ಕರ ಅಲ್ಲ, ಅದು ಸಮಾಜಕ್ಕೋಸ್ಕರ, ನಮ್ಮ ಜನ್ಮಕ್ಕೆ ಕಾರಣೀಕರ್ತರಾದಂಥ ಈ ಭೂಮಿಗೋಸ್ಕರ ಎನ್ನುವ ವಿಚಾರವನ್ನು ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರ ಪರಿಣಾಮದಿಂದ ನಾವು ಪ್ರತಿಯೊಬ್ಬನ ಹೃದಯದಲ್ಲಿ ಭಗವಂತನನ್ನು ಕಾಣ್ತೇವೆ. ಈ ಸೇವಾಶ್ರಮಕ್ಕೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಭಗವಂತನ ನಾಮಸ್ಮರಣೆ ಆಗ್ತಾ ಇತ್ತು. ಎಲ್ಲಿ ನಿತ್ಯ ಭಗವಂತನ ನಾಮಸ್ಮರಣೆ ಆಗ್ತದೆ, ಎಲ್ಲಿ ಭಗವಂತನ ಸಂಕೀರ್ತನೆ ಆಗ್ತದೆ, ಅಲ್ಲಿ ಭಗವಂತ ಸ್ಥಿರವಾಗಿ ನಿಲ್ತಾನೆ, ನಮ್ಮನ್ನೆಲ್ಲ ಅರಸ್ತಾನೆ ಎನ್ನುವಂತಹ ಸಂಕಲ್ಪದಿಂದ ನಾವೆಲ್ಲ ಜೀವನ ಮಾಡ್ತೇವೆ. ನಾವು ಪೂಜೆ ಪುನಸ್ಕಾರ ಮುಗಿಸಿದ ನಂತರ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ನಮಗೋಸ್ಕರ ಕೇವಲ ಪ್ರಾರ್ಥನೆ ಮಾಡೋದಿಲ್ಲ. ನಾವು ಕೊನೆಗೆ ನಾವು ಸರ್ವೇ ಜನ ಸುಖಿನೋ ಭವಂತು, ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ, ಈ ಭೂಮಿಯಲ್ಲಿರುವಂಥ ಪ್ರಾಣಿ ಪಕ್ಷಿ ಕೀಟ ಪ್ರತಿಯೊಂದು ಜಂತುವಿಗೆ ಒಳ್ಳೆಯದಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ಮನೋಭಾವನೆಯಿಂದ ನಾವೆಲ್ಲ ಜೀವನ ಮಾಡ್ತಾ ಇದ್ದೇವೆ. ಇಂಥ ಒಂದು ಕಾಲಘಟ್ಟದಲ್ಲಿ ಇವತ್ತು ಜಗತ್ತಿಗೆ ಜಗದ್ಗುರುವಾಗಿ ಮೆರೆದಂತಹ ಭಾರತ ಇವತ್ತು ಮತ್ತೊಮ್ಮೆ ಪ್ರಕಾಶಿಸ್ತಾ ಇದೆ. ಭಾರತವನ್ನು ಜಗತ್ತಿನಲ್ಲಿ ಇವತ್ತು ಉನ್ನತ ಸ್ಥಾನಕ್ಕೆ ಕೊಂಡೋಗಿರುವಂತಹ, ಈ ದೇಶಕ್ಕೋಸ್ಕರ ತನ್ನ ಇಡೀ ಜೀವನವನ್ನು ಸಮರ್ಪಿತ ಮನೋಭಾವನೆಯಿಂದ ಇವತ್ತು ತ್ಯಾಗ ಮಾಡಿದಂತಹ ಒಬ್ಬ ಮಹಾತ್ಮನ ಜನ್ಮದಿನವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಈಗ ತಾನೇ ಸಂತೋಷನ ಉಲ್ಲೇಖ ಮಾಡಿದ್ರು. ಸನ್ಮಾನ್ಯ ನರೇಂದ್ರ ಮೋದಿಜಿ ನಿಮ್ಮಂಥ ಒಂದು ಪಾಪದ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂಥ ಒಬ್ಬ ಸಾಮಾನ್ಯ ಹುಡುಗ ರೈಲ್ವೆ ನಿಲ್ದಾಣದಲ್ಲಿ ಚಹಾವನ್ನು ಮಾರ್ತಾ ಬಾಲ್ಯದಲ್ಲೇ ತಾಯಿಯ ಪ್ರೀತಿ ವಾತ್ಸಲ್ಯ ದೇಶಭಕ್ತಿಯ ವಿಚಾರವನ್ನು ತನ್ನ ಮನಸ್ಸಿನಲ್ಲಿ ಉದ್ಗಿಸ್ಕೊಳ್ತಾ ಮುಂದಿನ ದಿನ ಈ ದೇಶಕ್ಕೋಸ್ಕರ ನಾನು ಸೇವೆ ಮಾಡಬೇಕು ಎನ್ನುವ ದೃಷ್ಟಿಕೋನದಿಂದ ಬೆಳೆದಂಥ ಹುಡುಗ ಕೊನೆಗೆ 4 ದಶಕಗಳ ಕಾಲ ಸಂಘದ ಪ್ರಚಾರಕರಾಗಿ ಜೀವನ ಮಾಡಿದರು. ಕೊನೆಗೆ ಹಿರಿಯರ ಮಾರ್ಗದರ್ಶನ, ಬಹುಶಃ ಅವರ ಅಥವಾ ಭಗವಂತನ ಸಂಕಲ್ಪ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವವನ್ನು ವಹಿಸಿಕೊಂಡರು. ಗುಜರಾತಿನ ಮುಖ್ಯಮಂತ್ರಿಯಾದರು, ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಅವರು ಧುಮುಕಿ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಹುದ್ದೆಯನ್ನು ಒಟ್ಟು 20 ವರ್ಷಗಳ ಕಾಲ ಅವರು ಯಶಸ್ವಿಯಾಗಿ ನಿರ್ವಹಿಸಿದಂತಹ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ವರ್ಷ ನಿರ್ಧಾರ ಮಾಡಿದ್ದು ಅವರ ಈ ವರ್ಷದ 71ನೇ ಹುಟ್ಟುಹಬ್ಬವನ್ನು 20 ದಿನಗಳ ಕಾಲ ಆಚರಣೆ ಮಾಡಬೇಕು. ಆ ಹುಟ್ಟುಹಬ್ಬ ಕೇವಲ ಕಾಟಾಚಾರದ ಕಾರ್ಯಕ್ರಮ ಆಗಬಾರದು, ಅದರಲ್ಲಿ ಸೇವೆ ಇರಬೇಕು, ಸಮರ್ಪಣೆ ಇರಬೇಕು ಎನ್ನುವ ದೃಷ್ಟಿಕೋನದಿಂದ ಇವತ್ತು ಆಚರಣೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ
ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಈ ಸೇವಾಶ್ರಮಕ್ಕೆ ಬಂದು ಇಲ್ಲಿರುವಂತಹ ಬಂಧುಗಳ ಜೊತೆ ಒಂದು ಕೆಲವು ನಿಮಿಷಗಳ ಕಾಲ ಕಳೆದು ಅವರಿಗೆ ಹಣ್ಣು ಹಂಪಲನ್ನು ವಿತರಿಸಬೇಕು, ಅದರ ಜೊತೆಗೆ ವಸ್ತ್ರವನ್ನು ವಿತರಿಸಬೇಕು. ಆ ಮೂಲಕ ಇವತ್ತು ಸೇವಾಶ್ರಮದ ಮುಖಾಂತರ ಸೇವಾ ಕಾರ್ಯವನ್ನು ಮಾಡ್ತಿರುವಂತಹ GR ಶೆಟ್ಟಿಯವರ ಕೆಲಸದ ಜೊತೆ ನಾವು ಕೈ ಜೋಡಿಸಬೇಕೆನ್ನುವಂತಹ ಪ್ರಾಮಾಣಿಕತೆಯಿಂದ ಇದು ಬಿಜೆಪಿಯ ಕಾರ್ಯಕರ್ತರು ಬಂದಿದ್ದಾರೆ. ಈಗಾಗಲೇ ಈ ಟ್ರಸ್ಟ್ಗೆ ಬಹುಶಃ ನಮ್ಮ ಮೈಸೂರು ಎಲೆಕ್ಟ್ರಿಕಲ್ ಬೋರ್ಡ್ನಿಂದ ಸಂತೋಷನ್ನ 1 ಲಕ್ಷ ರೂಪಾಯಿಯ ವಿಶೇಷ ಅನುದಾನವನ್ನು ನನ್ನ ಕೈಯಿಂದ ಕೊಡಿಸಿದ್ದಾರೆ. ಬಹುಶಃ ಇನ್ನಷ್ಟು ಸರ್ಕಾರದಿಂದ ಬೇರೆ ಬೇರೆ ವಿಧಾನಗಳಿಂದ ಅಥವಾ ಬೇರೆ ಬೇರೆ ಯೋಜನೆಗಳ ಮುಖಾಂತರ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸಂತೋಷ್ ಮತ್ತು ಚಂದ್ರಾಸ್ ಅವರು ಖಂಡಿತವಾಗಿ ಕೂಡ ಮಾಡ್ತಾರೆ. ಬಹುಶಃ ಈ ಸೇವೆ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ. ನಮ್ಮ ಮನೆಯಲ್ಲಿ ವಯಸ್ಸಾಗಿರುವಂಥ ತಂದೆ ತಾಯಿಯನ್ನೇ ನೋಡದೇ ಇರುವಂಥ ಕಾಲಘಟ್ಟದಲ್ಲಿ ಎಲ್ಲಿಯೇ ಹುಟ್ಟಿದಂಥ ಎಲ್ಲೇ ಬೆಳೆದಂತಹ ನಿರ್ಗತಿಕರನ್ನು ತಂದು ತಮ್ಮದೇ ತಾಯಿಯ ರೂಪದಲ್ಲಿ ಅವರನ್ನು ಸಲಹುವಂಥ, ಅವರನ್ನು ಬೆಳೆಸುವಂಥ, ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡುವಂಥ ಕೆಲಸ ಇದು ಖಂಡಿತವೇ ಕೂಡ ಸುಲಭದ ಕೆಲಸ ಅಲ್ಲ. ಆದರೆ ಇದನ್ನೊಂದು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ GR ಶೆಟ್ಟಿ ಮತ್ತು ಶ್ಯಾಮಲಕ್ಕ ತನ್ನ ಟ್ರಸ್ಟಿಗಳನ್ನು ಸೇರಿಸಿಕೊಂಡು ಬಹುಶಃ ಊರಿನ ಪರ ಊರಿನ ಅವರ ಬಂಧು ಮಿತ್ರರಿಂದ ಸಹಕಾರವನ್ನು ಯಾಚಿಸ್ತಾ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಈ ಸಂಸ್ಥೆಗೆ ಇರಬೇಕು. ಅವರ ಕೆಲಸಕ್ಕೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು. ಅದೇ ರೀತಿ ಇವತ್ತು ನೀವು ದೇವರ ಇವತ್ತು ನಾಳೆ ಯಾವಾಗೆಲ್ಲ ನೀವು ಪ್ರಾರ್ಥನೆಯನ್ನು ಮಾಡ್ತೀರಿ, ಆ ಸಂದರ್ಭದಲ್ಲಿ ಈ ದೇಶಕ್ಕೋಸ್ಕರ ಕೆಲಸವನ್ನು ಮಾಡ್ತಿರುವಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ದೀರ್ಘ ಆಯಸ್ಸು ಸಿಗಬೇಕು, ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡಬೇಕು. ಈ ರಾಷ್ಟ್ರ ಸೇವೆಯನ್ನು ಮಾಡಲಿಕ್ಕೆ ಭಗವಂತ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು ಎನ್ನುವಂಥ ಪ್ರಾರ್ಥನೆಯನ್ನು ನೀವು ದಿನನಿತ್ಯ ನೀವು ಮಾಡಬೇಕು ಎನ್ನುವಂಥ ವಿನಂತಿಯನ್ನು ಮಾಡ್ತಾ, ನಿಮ್ಮೆಲ್ಲರ ಆಶೀರ್ವಾದ ನಮಗೆಲ್ಲರಿಗೂ ಶ್ರೀರಕ್ಷೆಯಾಗಿರಲಿ. ಭಗವಂತ ನಿಮಗೆ ಇನ್ನಷ್ಟು ಆರೋಗ್ಯ ಭಾಗ್ಯವನ್ನು, ಶಕ್ತಿಯನ್ನು ಕೊಡಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ 71ನೇ ಹುಟ್ಟುಹಬ್ಬದ ಭಾರತೀಯ ಜನತಾ ಪಾರ್ಟಿಯ ಅಪೇಕ್ಷೆಯಂತೆ ಇವತ್ತು ಜಿಲ್ಲಾಧ್ಯಕ್ಷರ ಸೂಚನೆಯಂತೆ ಮಂಗಳೂರು ಮಂಡಲದಲ್ಲಿ ಹಿಂದುಳಿದ ಮೋರ್ಚಾದ ನಿಮಗೆ ಗೊತ್ತಿದೆ ಪ್ರಧಾನಮಂತ್ರಿ ಯಾರು? ಪ್ರಧಾನಮಂತ್ರಿ ಯಾರು? ಅವರ ಹುಟ್ಟುಹಬ್ಬ ಇವತ್ತು ಮೊನ್ನೆ. ಆ ಹುಟ್ಟುಹಬ್ಬವನ್ನು ಆಚರಿಸುವಂಥ ಕಾರ್ಯಕ್ರಮದಲ್ಲಿ ತಾಯಂದಿರು ತಾವೆಲ್ಲರೂ ಪ್ರತಿ ದಿವಸ ಅವರ ಆರೋಗ್ಯ ಮತ್ತು ಅವರ ಆಯುಷ್ಯಕ್ಕೋಸ್ಕರವಾಗಿ, ಅವರಿಗೆ ಶಕ್ತಿ ತುಂಬಲಿಕ್ಕೋಸ್ಕರವಾಗಿ ನಾವು 1 ನಿಮಿಷ ಪ್ರತಿ ದಿವಸ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು. ಕಾರಣ ಇಷ್ಟೇ, ಅವರಿಂದಾಗಿ ಇವತ್ತು ಜಗತ್ತು ಭಾರತವನ್ನು ನೋಡ್ತಾ ಇದೆ. ಅವರು ಭಾರತವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದೆಯೂ ಕೂಡ ಅವರಂಥ ನಾಯಕರು ಹುಟ್ಟಿ ಬರಲಿ, ಅವರಿಗೆ ಆದಷ್ಟು ಅತ್ಯಂತ ಹೆಚ್ಚಿನ ಆಯುಷ್ಯ ಮತ್ತು ಅತ್ಯಂತ ಹೆಚ್ಚಿನ ಆರೋಗ್ಯವನ್ನು ದೇವರು ಕರುಣಿಸಲಿ ಅನ್ನುವಂಥ ಸಂದರ್ಭಕ್ಕೋಸ್ಕರವಾಗಿ ನಾವು ಇವತ್ತೆಲ್ಲರೂ ಸೇರಿದ್ದೇವೆ. ನಮ್ಗೆ ಗೊತ್ತಿದೆ, ಇಡೀ ಜಗತ್ತು ಕಂಡಂಥ ಮಹಾಮಾರಿ ರೋಗವನ್ನು ನಿಯಂತ್ರಿಸಬೇಕಾದ್ರೆ ನಮ್ಮ ದೇಶದಲ್ಲಿ ಇವತ್ತು ನಾವು ಉಸಿರಾಡ್ತಾ ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಕಾರಣ ಮೋದಿಯವರ ದಿಟ್ಟ ನಿರ್ಧಾರದಿಂದಾಗಿ ಲಾಕ್ಡೌನ್ ಅಂತ ಒಂದು ನಿರ್ಧಾರ ತಗೊಳ್ಬೇಕಿದ್ರೆ ಸಾಧಾರಣ ವ್ಯಕ್ತಿಗೆ ಸಾಧ್ಯತೆ ಇಲ್ಲ. ನಮ್ಮ ದಿಟ್ಟ ನಾಯಕನಾದಂಥ ನರೇಂದ್ರ ಮೋದಿ ಆ ನಿರ್ಧಾರದಿಂದಾಗಿ ನಾವು ಬದುಕುಳಿತಿದ್ದೇವೆ. ಇದಕ್ಕೋಸ್ಕರವಾಗಿ ನಮಗೆ ಬೇಕಾದಂಥ ಲಸಿಕೆಯನ್ನು ಅವರು ಇವತ್ತು ಧರ್ಮಾರ್ಥವಾಗಿ ಅಂದರೆ ಫ್ರೀಯಲ್ಲಿ ಧರ್ಮಾರ್ಥವಾಗಿ ಇಡೀ ದೇಶದ 140 ಕೋಟಿ ಜನಸಂಖ್ಯೆಯು ಕೂಡ ಲಸಿಕೆಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ನಾವು ಸಣ್ಣ ಲೆಕ್ಕ ಮಾಡ್ಬೋದು, ಒಂದು ಲಸಿಕೆಗೆ 750 ರೂಪಾಯಿ ಹಿಡಿದುಕೊಂಡ್ರೆ 140 ಕೋಟಿ ಜನಸಂಖ್ಯೆಗೆ 2 ಲಸಿಕೆ ಅಂತಂದರೆ 280 ಕೋಟಿ ಲಸಿಕೆ ಆಗ್ತದೆ. ಆ 280 ಕೋಟಿ ಲಸಿಕೆಗೆ 750 ರೂಪಾಯಿ ತಿಳ್ಕೊಂಡ್ರು ಕೂಡ ಯಾವ ಕ್ಯಾಲ್ಕುಲೇಟರ್ ನೋಡಿದ್ರು ಕೂಡ ಅದರ ಅಂಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ದೊಡ್ಡ ಮೊತ್ತದ ಜಗದ್ಗುರುವತ್ವ ನಡೆಸುವಂಥ ವ್ಯಕ್ತಿತ್ವ ಯಾರಂತ ಕೇಳಿದ್ರೆ ನರೇಂದ್ರ ಮೋದಿ ಮಾತ್ರ. ಇದನ್ನು ಭಾರತೀಯ ಜನತಾ ಪಾರ್ಟಿ ಮನಗಂಡು ಅವರ ಒಂದು ಹುಟ್ಟುಹಬ್ಬವನ್ನು ಯಶಸ್ವಿಯಾಗಿ ಆಚರಿಸಬೇಕು. ಅವರನ್ನು ಒಂದು ನಮ್ಮ ರಾಷ್ಟ್ರೀಯ ನಾಯಕನ ಹುಟ್ಟುಹಬ್ಬಕ್ಕೆ ಒಂದು ಸೇವೆ ಮತ್ತು ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮಗೆಲ್ಲರಿಗೂ ಇವತ್ತು ಅವರ ಹೆಸರಿನ ಮೂಲಕವಾಗಿ ಜಿಲ್ಲಾಧ್ಯಕ್ಷರು, ನಮ್ಮ ಆತ್ಮೀಯರಾದ ಸಂತೋಷ್ ಕುಮಾರ್ ಬೋಳಿಯಾರವರು, ಇದೆಲ್ಲರೂ ಎಲ್ಲ ಪಕ್ಷದ ಕಾರ್ಯಕರ್ತರು ಸೇರಿ ಇವತ್ತೊಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ವಸ್ತ್ರ ನೀಡುವಂಥ ಕಾರ್ಯಕ್ರಮ ಮತ್ತು ಹಣ್ಣು ಹಂಪಲು ಕೊಡುವಂಥದ್ದು. ಅದರಿಂದಾಗಿ ತಾವೆಲ್ಲರೂ ಪ್ರೀತಿಯಿಂದ ಇವತ್ತು ನಾವು ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡುವಂಥ ಕಾರ್ಯಕ್ರಮ ಮಾಡಬೇಕು.
ಅತ್ಯಂತ ಪ್ರೀತಿಯಂತ ಈ ಸೇವಾಶ್ರಮದ ಕೆಲಸ ನಮ್ಮ ಶೆಟ್ಟರು ಕೂಡ ಬಹಳ ಅತ್ಯಂತ ಒಂದು ಕಾಳಜಿಯಿಂದ ಈ ಆಶ್ರಮವನ್ನು ನಡೆಸ್ತಾ ಇದ್ದಾರೆ. ಅದರೊಟ್ಟಿಗೆ ಅವರಿಗೆ ಸ್ಫೂರ್ತಿಯಾಗಿ ನಮ್ಮ ಅಮ್ಮ ಶ್ಯಾಮಲಕ್ಕನವರು ಕೂಡ ಬಹಳ ಸಂತೋಷದಿಂದ ನಮ್ಮೆಲ್ಲರ ಸೇವೆ ಮಾಡ್ತಾ ಇದ್ದಾರೆ. ನಿಮ್ಮೊಂದಿಗೆ ಪ್ರತಿ ಸಲನೂ ವರ್ಷಕ್ಕೆ ಒಂದು 5-6 ಸಲ ನಮ್ಮ 5-6 ಸಲ ಈ ಆಶ್ರಮಕ್ಕೆ ಭೇಟಿ ಕೊಟ್ಟಾಗ ತಮ್ಮ ಈ ಪ್ರೀತಿಯ ಮುಖ, ಆ ನಗು ಮುಖನೇ ನಮಗೆ ಬಹಳ ಸ್ಫೂರ್ತಿ ತರ್ತಾ ಇದೆ. ನೀವೆಲ್ಲರೂ ಬಹಳ ಒಂದು ಪ್ರೀತಿಯಿಂದ ಅನ್ಯೋನ್ಯತೆ ಈ ಸೇವಾಶ್ರಮದಲ್ಲಿ ಎಲ್ಲರೂ ಬಾಳಿ ಬರ್ತಿರ್ತಾ ಇದ್ದಾರೆ. ಇನ್ನೂ ಕೂಡ ದೇವರ ಆರೋಗ್ಯವನ್ನು ಕೊಡಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥಿಸ್ತೇವೆ. ನೀವು ಇನ್ನೂ ಮುಂದೆ ಕೂಡ ಸಂತೋಷದಿಂದ ಬಾಳಬೇಕನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ. ಅದರೊಟ್ಟಿಗೆ ನಾವು ಒಂದು ದಿವಸ ನಮ್ಮ ದೇಶದ ಪ್ರಧಾನಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡೋಣ, ಅವರ ಆರೋಗ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಆ ಮೂಲಕ ಈ ದೇಶ ಸುಭದ್ರವಾಗಿ ಸುಭೀಕ್ಷೆಯಿಂದ ನಮ್ಮ ದೇಶ ಸೂರ್ಯಚಂದ್ರರಾದಿ ಕಾಲಾವಧಿಗೂ ಕೂಡ ಈ ದೇಶ ಯಶಸ್ವಿಯಾಗಿ ನಡೆಯಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತು ಆ ರೋಡ್ ಒಂದು ಇರೋದರಿಂದಾಗಿ ನಾವು ಧೈರ್ಯವಾಗಿ ಬರಲಿಕ್ಕೆ ಒಂದು ಇದಾಗಿದೆ. ಕಾಂಕ್ರೀಟನ್ನು ಮಾಡಿಸಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಪ್ರತಿಯೊಂದು ಕೆಲಸಕ್ಕೆ ಬೆಂಬಲ ತಗೊಂಡಿದ್ದಾರೆ. ಈಗಾಗಲೇ ಹೇಳಿದ್ರು 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತೇಳಿ. ಇದು ನಾವು ಕೇಳಿದ್ದಲ್ಲ, ಮನವಿ ಮಾಡಿದ್ದಲ್ಲ, ಏನೂ ಇಲ್ಲ. ಒಂದು ದಿವಸ ಸಂಜೆ ಹೊತ್ತಿಗೆ ನನ್ನ ಫೋನ್ ಬಂತು, ಶೆಟ್ರೆ ನಿಮಗೆ 1 ಲಕ್ಷ ಕಡೆ ಎಂಕಿನ ಮೈಸೂರು ಎಲೆಕ್ಟ್ರಿಕ್ ಕಾರ್ಡ್ ಬರೋದುಂಟು ಐಕೊಂಜಿ 1 ರೂಪಾಯಿ ಎಂಕೆ ಶಾಕ್ ಕೊಂಡ ಕೇನೊಂದು ಇವರು ಆರ್ನ ತರೆಟ್ಟು ಎಂಕಲ ಬಗ್ಗೆ ಆಶ್ರಮದ ಬಗ್ಗೆ ಆ ಒಂದು ಪ್ರೀತಿ ಆರಾದ ಈಗಲೇ ಕೊರಿಯರ್ ಬರ್ತಿರತ್ತ ಅಂಚೆಲ್ಲ ಒಂದು ಪ್ರೀತಿ ಇದ್ದೀರ ಸಂತೋಷನ ಇದಕ್ಕೆ ಅಂಚೆಲ್ಲ ಈ ಒಂದು ಅನಾಥಾಶ್ರಮ ಒಂದು 10 ಕ್ಷೇತ್ರಾಧ್ಯಕ್ಷ ಚಂದ್ರಾಸೇರು 2-3 ಸರ್ತಿ ಬೈದೇರು, ಕೆಲವು ಸರ್ತಿ ಮತ್ತೆ ಗುಂಡುಲ ಕೊಡ್ತೇರು ಬಕ್ಕ ಎಲ್ಲ ಬಂಡೇರು ಅಣ್ಣ ನಿಂಗೆ ಆಶ್ರಮಕ್ಕೆ ಗೌರ್ಮೆಂಟ್ ಅನುದಾನ ಬೈದಿದ್ದೆ ಐದು ಓಡಾಡಿ ಹಿಂಗೆ ಪ್ರಯತ್ನ ಮಾಡ್ಬೇಕು ಆಗ್ತದೆ. ಅವೆಲ್ಲ ಪಂಡ ನಿಂಗೆ ಅಶ್ವಾಸನ ಹಾಗೆ ಬರೋದಿಲ್ಲ ಪಂಡ ಯಾನ ಒವ್ವೆ ಒಂದು ರಾಜಕೀಯ ಪಾರ್ಟಿ ಎಂಟ್ರಿ ಇದ್ದಿ ಅಂಡ ಈ ಭಾರತೀಯ ಜನತಾ ಪಾರ್ಟಿ ಎಂಕ್ಲೆ ಅನಾಥಾಶ್ರಮ ಮಂದಿನಾತ್ ಉಪಕಾರ ಬೇರೆ ಒವ್ವೆ ಜನಗಳು ಮಂದಿಗೆ ಅಂತ ಇನ್ನಿಲ್ಲ ಎಂಕ್ಲೆಗೆ ಅಜ್ಜಿನ ಮಕ್ಕಳಿಗೆ ವ್ಯಾಕ್ಸಿನ್ ಬಂದಾಗ ಉಲ್ಲೇರು ಮೋಹನ್ ದಾಸನ ಉಲ್ಲೇರು ಪಕ್ಕ ಸನತ್ ಮುಗ್ರು ಮಾತು ಬರ್ತದ ಐಕ್ಲ ರೆಡಿ ಎಂಚಿನ ಇತ್ತಿನಲ್ಲ ಎಂಕ್ಲೆಗೆ ಮಂದು ಬರೋದಿಲ್ಲ ಮಂಡ ನಿಕ್ಲ ಈ ಊರ್ದಾಕಲ ಸಹಕಾರ ಪಕ್ಕ ಪಾರ್ಟಿಯ ಸಹಕಾರ ಏನು ಯಾಪಲ್ಲ ಬರಬರ ಹಾಪಿಜಿ ಅಂಚನೆ ಈ ಆಶ್ರಮನ 10 ವರ್ಷ ಹೊಡೆದು ಎಂಕಲು ನಡಪೋದಿಲ್ಲ. ಖಾಲಿ ಗತಿ ಇಜ್ಜಂದಿನಕ್ಳಿಗೆ ಗಂಡನೇ ಬಿಡದು ಗಂಡನೇ ಜೋಕಲು ಎಲ್ಲ ಇಜ್ಜಂದಿನ ಒಂದು ಅಜ್ಜನಕ್ಳು ಅಕ್ಲನೇ ಎಂಕಲು ತಗೋದು ಒಂದು 10 ವರ್ಷ ಬಿತ್ತದಕ್ಲ ಮಾತ್ರ ತಗೋದಿಲ್ಲ ಅಂಚ ತಗೋದು ಅಕ್ಲೆಗೆ ಇತ್ತೆ 32 ಜನ ಒಳ್ಳೆಯದು ಅಂಗಳ ಮಾತಿರಬೇಕು ಒಂದು ವರ್ಮ ಜನ ತೀರ್ದೀನಿ ಇತ್ತ 2 ಜನ ಆಸ್ಪತ್ರೆ ಇಡಬೇಕು ಅಂಚ ಟೋಟಲಿ ಇಂದು ನಡೆದೊಂದುಂಟು ಇಂದು ಒಂಜಿ ರೋಟರಿ ದಾಖಲೆ ಮತ್ತು ಒಂಜಿ ಸಹಕಾರ ಮತ್ತು ಐಕೊಂಜಿ ಮಾತು ಬರೆಯೋದು ಒಂಜಿ ಅನಾಮಧೇಯ ವ್ಯಕ್ತಿ ಬರ್ತದ್ದು ಇದಕ್ಕೆ ಇಂಟರ್ಲಾಕ್ ಮಾತು ಪವಂಡೇರು ಅಂಚ ಆವೊಂದುಂಟು ಪಕ್ಕ ಕರ್ನಾಟಕ ಬ್ಯಾಂಕ್ ದಾಖಲು ಸೋಲಾರ್ ಪಾಡ್ಪಾಯದು ನನ್ನ ಪುತ್ರ ಸೋಲಾರ್ ಲೈಟ್ ವ್ಯವಸ್ಥೆ ಮಾತು ಬರೆಯೋದು ಅಂಚದ ಅದನ್ನು ದೇವರದ ಹಿಡಿದು ಆವೊಂದುಂಟು ಅಂಚನೆ ಈ ವರ್ಷ ಆಗ ಒಂಜಿ MLA ಅದು ಬರ್ತಿತ್ತು ಧರ್ಮವಚ್ಚಿನ ಆತಲ್ಲಿ ಇರ್ತದ ನಾವು ಎಂಕನ್ನ ಋಣ ಆತ ಈಗ ಕೂಡಿ ಸಹಕಾರ ಮಾಡ್ಕೋದಿಲ್ಲ ಅಂಚ ನಿಖಿಲ ದಮಲ ರಿಕ್ವೆಸ್ಟ್ ಪಟ್ಟ ಮುಂದು ಆಶ್ರಮ ಖಂಡಿತ GR ಶೆಟ್ಟರ್ನ ಹತ್ತು ಶ್ಯಾಮಲ ಶೆಟ್ಟರ್ನ ಅಂತ ಇಂಥ ಸೇವಾಭಾವ ಚಾರಿಟಬಲ್ ಟ್ರಸ್ಟಿಗಳನ್ನ ಹತ್ತು ಒಂದು ಊರು ತಕ್ಕಲ್ಲ ನಿಖಿಲ್ನ ಆಶ್ರಮ ಅಂಚ ಅದು ನಿಖಿಲನೇ ಆಶ್ರಮ ಮಾಡ್ತದೆ ಎಂಬುದು ನಿಖಿಲ ಫ್ರೀ ಟೈಮ್ ಇಡು ಒಂದು ಸರ್ತಿ ಬಲೆ ಆಶ್ರಮದ 5 ಲಕ್ಷ ಒಟ್ಟು ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಪಾಸ್ ಮಾಡ್ಕೊಳ್ಳಿ ಬಣ್ಣ ಅಕ್ಲೇ ಇಲ್ಲ ಏರ್ಲ ಇದ್ದೇನು ಬಂದು ನಾವು ಭಾವನೆ ನಿಖಿಲು ನೂ ಕೂಡ ಇತ್ತಿರಕ್ಲು ಕೈತಲ ಇತ್ತಿರಕ್ಲು ಬಲೆ ನಿಖಿಲ ಆಗ್ತಿರ ಸಮಯ 5 ಲಕ್ಷ ಒಟ್ಟು ಉಂತಲೆ ಅಕಲೆ ಒಂಜಿ ಪ್ರೀತಿ ಕೊರಲೆ ಮಾಡೋದಕ್ಕೆ ಏನೊಂದು ನಿಖಿಲ ಪ್ರೀತಿ ಯಾಪಲ್ಲ ಇಂಗ್ಲ ಆಶ್ರಮದಲ್ಲಿ ತುಪ್ಪಾಡು ಇದ್ದೆ ಇದೀತಲ ಮೋದಿಜಿಯ ಒಂದು 71ನೇ ಹುಟ್ಟುಹಬ್ಬದ ಪರವಾಗಿ ಇನಿ ಈಗಲೇ ಫ್ರೂಟ್ಸ್ ಕೊರೋದಿಲ್ಲೇರು ಕುಂಟು ಕೊರೋದಿಲ್ಲೇರು ಮಾತಾದೆತ್ತೊಂದು ನಿಖಿಲ ಮನಸ್ಸಿಡು ಯಾಪಲ್ಲ ದೇಶ ಗೆದ್ದೆ ಅವಡು ಮಂಡ ದೇಶ ಎಡ್ಡೆ ಅಂಡ ಇಂಗ್ಲೆಂಡ್ ಲೆಕ್ಕನೆ ಅಂಚಾದ ದೇಶ ಎಡ್ಡೆ ಅವಡು ಇನಿ ಒಂಜಿ ಎಂಕಲ ದೇಶನ ಅತ್ಯುನ್ನತ ಮಟ್ಟದ ಕಂತಿನ ಮೋದಿಗೆ ನನಲ ಆಯುಷ್ಯ ಆರೋಗ್ಯ ಪೂರ ಕೊರಡು ಮಾಡಿದ ದೇವರ ದಟ್ಟದು ಅಂಜನೆ ಆರ್ನ ಪರವಾದ ಕೆಲಸ ಮತ್ತು ಉಪ್ಪನ ಮಾತ ವೇದಿಕೆ ಉಪ್ಪನ ಮಾತಲ್ಲ ಮೂಲ ವೈದ್ಯರು ಇದೆ 6 ಮಂದಿ ಪ್ರೀತಿಡು ನಿಖಲ ಮಿತ್ತು ಪ್ರೀತಿಡು ಅಕಲೆಗೆ ಮಾತೆಲ್ಲ ದೇವರ ಆಯುಷ್ಯ ಆರೋಗ್ಯ ಕೊರಡು ಹೊತ್ತು ನೆಟ್ಟದು ನಿಖಲು ಅಕ್ಕ ಕೊಟ್ಟಿ ಫ್ರೂಟ್ಸ್ ಪಕ್ಕ ಕೊಂಟು ಜೊತೆ
ಅಂಚನೆ ನಿಖಲಿಗೆ ಮಾತರಗಳ ನಿಖಲ ಆಶ್ರಮದ ಪರವಾದ ಮಾತರಗಳ ರದ್ದು ಕೈ ಮುಗಿದ ಕೈ ಐದಿನ ನಮ್ಮ ಮಾತ ಕಾರ್ಯಕರ್ತೆಯರೆಲ್ಲ ಫುಡ್ ಕೊಡ್ಕೊಂಡಾಗ ಕುಂಟು ಫ್ರೂಟ್ಸ್ ಕೊಡ್ಕೊಂಡು ಮಾತೆರೆಗಳ ಕೊಡ್ಕೊಂಡು ಅಂಜಿನ ಅವಕಾಶ ಉಂಟು ಮಾತೆಲ್ಲ ಬರ್ಕೊಂಡಾಗಲೂ ಒಂದು ಐಟಮ್ ಕೊಡ್ತಾರೆ ಅದನ್ನು ಸಾರ್ಥಕ ಮಾತೆ ಏನು ಮಾತಾಡ್ಬೋದು ಉಲ್ಲಾರ ನಾವು ಅಪ್ಪಿದಾಗ ಅಕ್ಲೆ ಕೊಡ್ತು ಅಕ್ಲೆ ನಮಗೆ ಆಶೀರ್ವಾದ. Halo.